ತಿರುಮತಿ ತಿಮ್ಮಪ್ಪನ ಪ್ರಸಾದ ವಿಚಾರದಲ್ಲಿ ಬಹಳ ದೊಡ್ಡ ದ್ರೋಹ ಮಾಡಿದ್ದಾರೆ, ಅನಾಹುತ ಮಾಡಿದ್ದಾರೆ, ಇಡೀ ಹಿಂದೂ ಸಮಾಜಕ್ಕೆ ಆಘಾತ ಮಾಡಿದ್ದಾರೆ. ಇದನ್ನು ಸಹಿಸಲು ಸಾಧ್ಯವಿಲ್ಲ. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಇಡೀ ದೇಶದ ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಜಗನ್ ಮನೆಗೆ ಮುತ್ತಿಗೆಗೆ ಚಿಂತನೆ ನಡೆಯುತ್ತಿದೆ. ರಾಜ್ಯದಲ್ಲೂ ಈ ಕುರಿತು ಚಿಂತನೆ ನಡೆಯುತ್ತಿದೆ. ಈ ವಿಷಯವನ್ನು ಇಲ್ಲಿಗೆ ಬಿಡೋ ಪ್ರಶ್ನೆ ಇಲ್ಲ. ತಿರುಪತಿಯಲ್ಲಿ ತಕ್ಷಣಕ್ಕೆ ಒಂದು ಸುಸಜ್ಜಿತ ಲ್ಯಾಬ್ ಆಗಬೇಕು ಎಂದು ನಮ್ಮ ಒತ್ತಾಯ. ಮುಂದಿನ ದಿನಗಳಲ್ಲಿ ಜಗನ್ಗೆ ಹಿಂದೂ ಸಮಾಜ ತಕ್ಕ ಉತ್ತರ ನೀಡುತ್ತೆ. ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಆಗಬೇಕು. ಮಂಗಳೂರಿನಲ್ಲಿ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ ಆಕ್ರೋಶ ವ್ಯಕ್ತಪಡಿಸಿದರು. ತಿರುಪತಿಯ ತಿಮ್ಮಪ್ಪನ ಪ್ರಸಾದದ ಬಹಳ ದೊಡ್ಡ ದ್ರೋಹ ಮಾಡಿದ್ದಾರೆ, ಅನಾಹುತ ಮಾಡಿದ್ದಾರೆ, ಇಡೀ ಹಿಂದೂ ಸಮಾಜಕ್ಕೆ ಆಘಾತ ಮಾಡಿದ್ದಾರೆ. ಇದು ಯಾರೂ ಸಹ ನಾಗರಿಕರು, ಮನುಷ್ಯತ್ವ ಇರೋರು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಘಟನೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು. ನಿನ್ನೆಯಿಂದ ಒಂದು ಪ್ರಯತ್ನ ಪ್ರಾರಂಭ ಆಗಿದೆ. ಇಡೀ ದೇಶದಲ್ಲಿರುವಂಥ ಹಿಂದೂ ಸಂಘಟನೆಗಳೆಲ್ಲ ಸೇರಿಕೊಂಡು ಜಗನ್ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥದ್ದು ಸಹ ಒಂದು ರಾಜ್ಯ ಮಟ್ಟದಲ್ಲಿ ಚಿಂತನೆ ಪ್ರಾರಂಭ ಆಗಿದೆ. ಈ ವಿಷಯವನ್ನು ಇಷ್ಟಕ್ಕೆ ಬಿಡಲ್ಲ. ಇವತ್ತು ಇಡೀ 100 ಕೋಟಿ ಹಿಂದೂಗಳ ಭಾವನೆಯನ್ನು ಘಾಸಿ ಮಾಡಿದಂಥ ಪ್ರಕರಣ ಈ ತಿರುಪತಿ ಪ್ರಕರಣ. ಕಳೆದ ಸಾರಿ ಇದೇ ವಿಜಯದಶಮಿಯ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಕಾಶ್ಮೀರ ಮಸೀದಿ ಅನ್ನುವಂಥ ಎದುರುಗಡೆಗೆ ಬೀರದೇವರ ಪಲ್ಲಕ್ಕಿ ಹೋಗಬೇಕಾದ್ರೆ ತಡೆದ್ರು, ಗಲಾಟೆ ಮಾಡಿದರು, ಕಲ್ಲು ತೂರಾಟ ಮಾಡಿದರು. ವಿಜಯಪುರದೊಳಗೆ ದೇವಿ ವಿಗ್ರಹದ ಮೇಲೆ ಮೂತ್ರ ವಿಸರ್ಜನೆ ಮಾಡಿದರು ನವರಾತ್ರಿ ಸಂದರ್ಭದಲ್ಲಿ. ಹೀಗೆ ಯಾವ್ಯಾವ ನಮ್ಮ ಹಿಂದೂ ಹಬ್ಬಗಳಿದ್ದಾವೆ ಆ ಸಂದರ್ಭದೊಳಗೆ ಆ ರೀತಿಯಾದಂಥ ಘಟನಾವಳಿಗಳು ಆಗ್ಬೋದು ಅನ್ನುವಂಥದ್ದು ಯಾರಿಗಾದರೂ ಸಂಶಯ ಇದ್ದರೆ ಆ ಎಲ್ಲರೂ ಸಹ ನಮ್ಮನ್ನು ಸಂಪರ್ಕ ಮಾಡಲಿ. ಆ ಒಂದು ಮೆರವಣಿಗೆಗೆ, ಅವರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚ್ಯುತಿ ಬರಲಾರದೆ ರಕ್ಷಣೆಯನ್ನು ಕೊಡುವಂಥ ಜವಾಬ್ದಾರಿಯನ್ನು ಶ್ರೀರಾಮ್ ಸೇನೆ ಇಡೀ ರಾಜ್ಯದಲ್ಲಿ ವಹಿಸ್ಕೊಳ್ತಾ ಇದೆ. ಎಲ್ಲ ಕಡೆಯೂ ಸಹ ಎಷ್ಟು ಅಲ್ಲಿ ಇನ್ನು ಇತ್ತೀಚೆಗೆ ನಡೆದಂತಹ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಲಕರ್ಣಿಯವರು ಮುಂದಿನ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ವಿಸರ್ಜನಾ ಮೆರವಣಿಗೆಗೆ ಯಾವುದೇ ಸಂಘಟನೆಗಳಿಗೆ ರಕ್ಷಣೆ ಬೇಕಾದಲ್ಲಿ ನಾವು ನಮ್ಮ 50 ಜನ ಕಾರ್ಯಕರ್ತರನ್ನ ತಲ್ವಾರ್ ಸಹಿತ ಕಳಿಸ್ತೇವೆ ಅಂತ ಗುಡುಗಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿರುವಂಥ ಜಿಹಾದಿ ಶಕ್ತಿಗಳು, ಮುಸಲ್ಮಾನ ಪುಂಡ್ರು ಗಣಪತಿ ಮೆರವಣಿಗೆ ಮೇಲೆ ನಾಗಮಂಗಲ ಇರಬಹುದು, ದಾವಣಗೆರೆ ಇರಬಹುದು, ಗಲಾಟೆಯನ್ನು, ದೊಂಬೆಗಳನ್ನು, ಕಲ್ಲು ತೂರಾಟನ್ನು, ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂಥ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ಓಪನ್ ಆಗಿ ಇವತ್ತು ಮುಸ್ಲಿಂ ಗುಂಡಾಗಳು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಇದೆ ಅಂತ. ಮಂತ್ರಿಗಳೇ, ನೀವು ಅಯೋಗ್ಯರಿದ್ದೀರಿ, ಅನ್ಫಿಟ್ ಇದ್ದೀರಿ ಗೃಹ ಮಂತ್ರಿ ಆಗೋದಕ್ಕೆ. ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್ಗಳನ್ನು ತಯಾರು ಮಾಡಿಕೊಂಡು ಅಲ್ಲಿ ಗಲಾಟೆ ಮಾಡಿದ್ದು ನಿಮಗೆ ಆಕಸ್ಮಿಕ ಅನಿಸುತ್ತಾ? ಇದೇ ಹೇಳಿಕೆ ಇವತ್ತು ಆ ಒಂದು ಮುಸ್ಲಿಂ ಗುಂಡಾಗಳಿಗೆ ಪ್ರೇರಣೆ ಆಗ್ತಾಯಿದೆ. ಅದರಲ್ಲಿ ಆರೋಪಿಗಳು PFI ಪ್ರೇರಿತವಾದಂಥವ್ರು ಇದ್ದಾರೆ. ಒಂದು ಸರಿಗೆ ಆ FIR ಅನ್ನು ಓದಿ ಗೃಹ ಮಂತ್ರಿಗಳೇ, 3 ಜನ PFIದವ್ರದ್ದು ಹೆಸರಿದೆ. ಅದರಲ್ಲಿ 4-5 ದಿವಸದ ಮುಂಚೆ ಬಂದವರು ನಾಗಮಂಗಲದಲ್ಲಿ ಇದ್ರು ಅನ್ನೋಂಥದ್ದು ಮಾಹಿತಿ ಇದೆ. ಇದು ಯಾವುದೂ ಗೊತ್ತಿರಲಾರ್ದೇ ಬಾಲಿಶ್ ಆಗಿ, ಚೈಲ್ಡಿಶ್ ಆಗಿ ಹೇಳಿಕೆ ಕೊಡುವಂಥ ಈ ಗೃಹ ಮಂತ್ರಿ, ಅಯೋಗ್ಯ ಗೃಹ ಮಂತ್ರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ತಕ್ಷಣ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ಇಂಥ ಅವಿವೇಕಿ ಗೃಹ ಮಂತ್ರಿಯನ್ನು ಇಟ್ಕೊಂಡ್ರೆ ರಾಜ್ಯದ ಜನ ಭಯಭೀತರಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣದೊಳಗೆ ಅವರನ್ನು ಕಿತ್ತು ಬಿಸಾಕಬೇಕು ಅನ್ನುವಂಥದ್ದು ಇದೆ. ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ, ಬರುವ ಗಣೇಶ ಚತುರ್ಥಿ ಮೆರವಣಿಗೆಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಯುವಕ ಮಂಡಳದವರು ನಮಗೆ ವಿನಂತಿಯನ್ನು ಮಾಡಿಕೊಂಡ್ರೆ ರಕ್ಷಣೆಗಾಗಿ ಶ್ರೀರಾಮ ಸೇನೆ ವತಿಯಿಂದ 50 ಜನರು ಯುವಕರನ್ನು